ಕೊರೋನಾದಂತ ಮಾರಕ ಕಾಯಿಲೆ ಇಡೀ ದೇಶವನ್ನೇ ವ್ಯಾಪಿಸಿದ್ದ ದೇಶದಲ್ಲಿ ನಮ್ಮ ಜೀವವನ್ನೇ ವೈದ್ಯಕೀಯ ಸೇವೆಗಾಗಿ ಮುಡಿಪಾಗಿಟ್ಟ ವೈದ್ಯರ ಮೇಲೆ ಹೆಚ್ಚುತ್ತಿರುವ ಹಲ್ಲೆಯನ್ನ ಖಂಡಿಸಿ ಹಾಗೂ ಜಾಗೃತಿ ಮೂಡಿಸಲು ವೈದ್ಯರು ಸೈಕ್ಲೋಥಾನ್ ಪ್ರತಿಭಟನೆ ನಡೆಸಿದರು. ಸೈಕಲ್ ಜಾಥಾದ ಮೂಲಕ ಇಬ್ಬರು ವೈದ್ಯರು ಬೆಂಗಳೂರಿನಿಂದ ಮಂಗಳೂರಿಗೆ ಸೈಕಲ್ ಜಾಥಾವನ್ನ ಕೈಗೊಂಡಿದ್ರು. ಭಾನುವಾರ ಸೈಕಲ್ ಏರಿ ಬೆಂಗಳೂರಿಗೆ ಹೊರಟ ವೈದ್ಯರ ತಂಡ ಇಂದು ಮಂಗಳೂರಿಗೆ ಮರಳಿದ್ದಾರೆ. ಈ ವೇಳೆ ಸೈಕಲ್ ಅಭಿಯಾನದಲ್ಲಿ ಡಾಕ್ಟರ್ ಜಸ್ಟಿನ್ ಗೋಪಾಲ್ ರಾವ್ ಹಾಗೂ ಡಾಕ್ಟರ್ ನಿಖಿಲ್ ನಾರಾಯಣಸ್ವಾಮಿ ಜಾಥಾದಲ್ಲಿ ಪಾಲ್ಗೊಂಡು ಸಾರ್ವಜನಿಕರಿಗೆ ವೈದ್ಯರ ಸಂಕಷ್ಟವನ್ನ ಸಾರಿ ಹೇಳುವ ಕೆಲಸವನ್ನ ಮಾಡಿದ್ರು. ಇನ್ನು ಇತ್ತೀಚಿನ ದಿನಗಳಲ್ಲಿ ವೈದ್ಯರು ಹಾಗೂ ಸಾರ್ವಜನಿಕರ ನಡುವೆ ಆಸ್ಪತ್ರೆಯಲ್ಲಿ ಆಗ್ತಾ ಇರುವ ರೋಗಿಗಳ ಸಾವು ಹಾಗೂ ಬಿಲ್ ವಿಚಾರದಲ್ಲಿ ಸಂಘರ್ಷಗಳು ಹೆಚ್ಚಾಗಿ ನಡೀತಾ ಇದ್ದು, ಈ ಹಿನ್ನೆಲೆ ಸಂಘರ್ಷ ತಡೆಗೆ ವೈದ್ಯರು ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಂಡಿದ್ರು.